ಭಾರೀ ಗಾತ್ರದ ಮೀನೊಂದು ಬೋಟಿಗೆ ಡಿಕ್ಕಿ ಹೊಡೆದ ಕಾರಣ ಬೋಟ್ಗೆ ಹಾನಿಯಾಗಿರುವಂತಹ ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲದ ಆಳ ಸಮುದ್ರ ಮೀನುಗಾರಿಕೆಯ ವೇಳೆ ನಡೆದಿದೆ. ದೊಡ್ಡ ಗಾತ್ರದ ಚೂಪು ಬಾಯಿ ಹೊಂದಿರುವ ತುಳುವಿನಲ್ಲಿ ಮಡಲ್ ಮೀನು ಎಂದು ಕರೆಯಲ್ಪಡುವ ಮೀನು ಆಳ ಸಮುದ್ರ ಮೀನುಗಾರಿಕೆ ನಡೆಸ್ತಾ ಇದ್ದ ಬೋಟಿಗೆ ಡಿಕ್ಕಿಯನ್ನು ಹೊಡೆದಿದೆ. ಪರಿಣಾಮ ಚೂಪಾಗಿ ಇರುವ ಬಾಯಿ ಮುರಿದು ಮೀನಿನಲ್ಲಿ ರಕ್ತಸ್ರಾವ ಉಂಟಾಗಿದೆ. ಆದರೆ ಮೀನು ಗುದ್ದಿದ ಪರಿಣಾಮಕ್ಕೆ ಮೀನುಗಾರಿಕಾ ದೋಣಿಯೇ ಹಾನಿಗೆ ಈಡಾಗಿದೆ. ಮಂಗಳೂರು ಬಂದರಿನಿಂದ ಮೀನುಗಾರಿಕೆಗೆ ತೆರಳಿರುವ ದೋಣಿ ಇದಾಗಿದ್ದು, ಇನ್ನು ನಸುಕಿನ ಜಾವ 3:32ರ ಹೊತ್ತಿಗೆ ತೆಗೆಯಲಾದ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. Aita kokko puda di netter warbine. Aita kokko puda netter warbine. ಅದು ಬಂಡಿ ಬಂದ ಇಲ್ಲಿ ಅದೇ ಐಟ್ ನೆತ್ತರ ವರ್ ಅಯ್ಯ ಬೆಟ್ಟಾದಲೇಕಿ ಗಲ ಓಡಿ ಕಾರು ಹೊರಚಿಮೆ ಬೋಟ್ ಹಾಕಲು ಕೊಕ್ಕು ಬಿಡೋದಿನಿ ಕೊಕ್ಕು ಬಿಡೋದು ಅವಲ್ಲ ನೈಪುಣ ಮಾಡಿದ ಅಂದಂದು Aita kokko puda di netter warbine. Aita kokko puda netter warbine. ಅದು ಬಂಡಿ ಬಂದ ಇಲ್ಲಿ ಅದೇ ಐಟ್ ನೆತ್ತರ ವರ್ ಅಯ್ಯ ಬೆಟ್ಟಾದಲೇಕಿ ಗಲ ಓಡಿ ಕಾರು ಹೊರಚಿಮೆ ಬೋಟ್ ಹಾಕಲು ಕೊಕ್ಕು ಬಿಡೋದಿನಿ ಕೊಕ್ಕು ಬಿಡೋದು ಅವಲ್ಲ ನೈಪುಣ ಮಾಡಿದ Ini